ಬಂಟರ ಸಂಘ ರಿಜಿಸ್ಟರ್ಡ್ ಪಡುಬಿದ್ರೆ ಬನ್ಸ್ ವೆಲ್ಫೇರ್ ಟ್ರಸ್ಟ್ ಪಡುಬಿದ್ರೆ ವತಿಯಿಂದ ಸದ್ಗುರು ಶ್ರೀ ನಿತ್ಯಾನಂದ ಪರಮಗುರುಗಳ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರಯುಕ್ತ ಪಡುಬಿದ್ರೆ ಬಂಟರ ಭವನಕ್ಕೆ ನಿತ್ಯಾನಂದ ಸ್ವಾಮಿಗಳ ಮೂರ್ತಿಯನ್ನು ನೂರಾರು ಭಕ್ತರ ಸಮ್ಮುಖದಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಸಾಗಿಸಲಾಯಿತು. ಈ ಭವ್ಯ ಮೆರವಣಿಗೆಗೆ ಚೆಂಡೆ ಕುಣಿತ, ಭಜನಾ ಕುಣಿತ, ಗೊಂಬೆ ಕುಣಿತ, ವಾದ್ಯ, ಕೊಂಬುವಾದನ ಸಹಿತ ಕಲಶ ಹಿಡಿದ ಮಹಿಳಾ ಮಣಿಗಳು ಮೆರವಣಿಗೆಗೆ ಮೆರುಗು ನೀಡಿದರು. ಪಡುಬಿದ್ರೆ ಕಾರ್ಕಳ ರಸ್ತೆಯಿಂದ ಬಂಟರ ಭವನದವರೆಗೆ ಕಾಲ್ನಡಿಗೆ ಮೂಲಕ ಈ ಮೆರವಣಿಗೆ ಸಾಗಿ ಬಂತು. ಈ ಸಂದರ್ಭ ಪೇಟೆ ಭಾಗದಲ್ಲಿ ಒಂದು ರಸ್ತೆಯನ್ನು ತಾತ್ಕಾಲಿಕವಾಗಿ ಮುಚ್ಚಿದ ಪಡುಬಿದ್ರೆ ಪೊಲೀಸರು ಮೆರವಣಿಗೆ ಸುಗಮವಾಗಿ ಸಾಗಲು ಅನುವು ಮಾಡಿಕೊಟ್ಟರು. ಪ್ರಮುಖವಾಗಿ ಶೋಭಾಯಾತ್ರೆಯಲ್ಲಿ ಕೇಮಾರು ಈಶಾ ವಿಠಲದಾಸ ಶ್ರೀಗಳು ಸಹಿತ ಬಂಟರ ಸಂಘದ ಅಧ್ಯಕ್ಷ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ, ಶಶಿಧರ್ ಶೆಟ್ಟಿ ಎರ್ಮಾಳು, ಸಾಂತಾರು ಭಾಸ್ಕರ್ ಶೆಟ್ಟಿ, ಪ್ರಕಾಶ್ ಶೆಟ್ಟಿ ಪಡುಹಿತ್ಲು, ಕಾಪು ದಿವಾಕರ್ ಶೆಟ್ಟಿ ಮುಂತಾದವರು ಹಾಜರಿದ್ದರು. ನಮ್ಮ ಬಂಟರ ಸಂಘ ಪಡುಬಿದ್ರೆ ಹಾಗೆ ಬಂಟರ ಟ್ರಸ್ಟಿಯಿಂದ ನಡೆಯುವಂಥ ಇದರಲ್ಲಿ ನಿತ್ಯಾನಂದ ಗುರುಗಳ ಮೂರ್ತಿ ಪ್ರತಿಷ್ಠಾಪನೆಯನ್ನು ನಾಳೆ ನಾವು ಸ್ಥಾಪಿಸುವ ಉದ್ದೇಶ ಇಟ್ಟಿದ್ದೇವೆ. ಅದಕ್ಕೆ ದೇಣಿಗೆಯಾಗಿ ಎಲ್ಲ ಕೊಟ್ಟಿದ್ದಾರೆ, ಜನ ಬಂದಿದ್ದಾರೆ. ಈ ದಿವಸ ನಾಳೆ ಅದನ್ನು ಪ್ರತಿಷ್ಠಾಪನೆ ಮಾಡಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ ಎಲ್ಲರಿಗೂ ಶುಭವಾಗಲಿ.